ಸಿಪಿಎಂ ಪೆರಿಂಗನ ಲೋಕಲ್ ಕಾರ್ಯದರ್ಶಿ ಪಿಬಿ ಸಂದೀಪ್ ಕುಮಾರ್ ಅವರನ್ನ ಆರ್ಎಸ್ಎಸ್ನವರು ಕೊಲೆಗೈದಿರುವುದಾಗಿ ಹಾಗೂ ಸಿಪಿಎಂ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಕಾಮ್ರೇಡ್ ಕೆವಿ ಕುഞ്ഞിರಾಮನ್ ಅವರನ್ನ ಸುಳ್ಳು ಕೇಸ್ನಲ್ಲಿ ಸೇರ್ಪಡೆಗೊಳಿಸಿರುವುದನ್ನು ವಿರೋಧಿಸಿ ಸಿಪಿಎಂ ಮಂಜೇಶ್ವರ ಲೋಕಲ್ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಜಾಥಾ ಹಾಗೂ ಧರಣಿ ನಡೆಸಿದರು। ಏರಿಯಾ ಸಮಿತಿಯ ಸದಸ್ಯ ಕಮಲಾಕ್ಷ ಕನಿಲಾ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಭಟನಾ ಧರಣಿ ನಡೆಯಿತು। ಈ ಸಂದರ್ಭದಲ್ಲಿ ಮುಖಂಡರಾದ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಕೆಆರ್ ಜಯಾನಂದ್, ಪ್ರಶಾಂತ್ ಕನಿಲಾ, ಪ್ರೇಮಾ ಪಿ, ಇಬ್ರಾಹಿಂ ರಾಮತ್ತ ಮಜಲು, ಯತೀಶ್ ಕಾಚೂರ್, ಕಬೀರ್ ಅಹಮದ್, ಅಶ್ರಫ್ ಗುಡ್ಡಿಕೇರಿ, ಲೋಹಿತ್ ಪೊಯ್ಯಕಂಡ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು। चोरा चोरा चंजोरा